ವರ್ಷದ 12 ತಿಂಗಳ ಪೈಕಿ ಆಟಿ ತಿಂಗಳು ಪವಿತ್ರತೆ ಹಾಗೂ ವಿಶೇಷವಾದ ತಿಂಗಳು. ಭೂಮಿ ತಾಯಿ ಗರ್ಭಧಾರಣೆ ಮಾಡುವ ಈ ಸಮಯದಲ್ಲಿ ಭೂಮಿಯಲ್ಲಿರುವ ಸೊಪ್ಪು, ತರಕಾರಿ, ಗೆಡ್ಡೆಗೆಣಸು ಫಲಭರಿತವಾಗಿರುತ್ತದೆ. ಭೂಮಿ ತಾಯಿಗೆ ವಿಶ್ರಾಂತಿಯನ್ನ ನೀಡುವ ಮೂಲಕ ನಾವು ಗೌರವವನ್ನು ಸಲ್ಲಿಸುತ್ತೇವೆ ಎಂದು ನಡುಬಟ್ಟು ಶ್ರೀ ರೌದ್ರನಾಥೇಶ್ವರ ಕ್ಷೇತ್ರದ ಧರ್ಮದರ್ಶಿ ಶ್ರೀ ರವಿ ನಡುಬಟ್ಟು ಹೇಳಿದರು. ಕರಾವಳಿ ಕುಲಾಲ ಕುಂಬಾರ ಯುವ ವೇದಿಕೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ, ಕರಾವಳಿ ಕುಲಾಲ ಕುಂಬಾರ ಮಹಿಳಾ ಸಂಘ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಇದರ ಜಂಟಿ ಆಶ್ರಯದಲ್ಲೇ ಬಿಸಿ ರೋಡ್ನ ಪೊಸಳ್ಳಿಯ ಗದ್ದೆಯಲ್ಲಿ ನಡೆದ ಕೆಸರದ ಕಂಟುಡು ಕುಸಲ್ದ ಗೊಬ್ಬು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ರು. ಕರಾವಳಿ ಕುಲಾಲ ಕುಂಬಾರ ಯುವ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಡಾ ಅಣ್ಣಯ್ಯ ಕುಲಾಲ್ ಹಾಲೆಮರದ ತೊಗಟೆಯನ್ನ ಕಲ್ಲಿನಲ್ಲಿ ಕಿತ್ತಿ ತೆಗೆಯುವ ಮೂಲಕ ಆಟಿ ಆಚರಣೆಗೆ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಕರಾವಳಿಯಲ್ಲಿ ಬಲಿಷ್ಠವಾದ ಸಂಘಟನೆಯನ್ನ ಕಟ್ಟಿಕೊಂಡು ಕುಲಾಲ ಯುವ ವೇದಿಕೆ ಮುಂದುವರಿಯುತ್ತದೆ. ಎಲ್ಲಾ ಜಾತಿಯ ಜನರು ಸೇರಿಕೊಂಡು ಜಾತ್ಯತೀತ ನೆಲೆಯಲ್ಲಿ ವೇದಿಕೆ ಕೆಲಸ ಮಾಡುತ್ತಿದೆ ಎಂದರು. ಸುಮಾರು 2 ಕೋಟಿ ರೂಪಾಯಿಗಿಂತಲೂ ಅಧಿಕ ನೆರವನ್ನ ಯುವ ವೇದಿಕೆ ವಿವಿಧ ಸಮಾಜಮುಖಿ ಕಾರ್ಯಗಳಿಗೆ ನೀಡುತ್ತಾ ಬಂದಿದೆ. ಮೆಲ್ಕರ್ ವೃತ್ತಕ್ಕೆ ಡಾ ಅಮ್ಮಿಂಬಳ ಬಾಳಪ್ಪ ಹೆಸರಿಡುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ ಎಂದರು. ಬೆಂಗಳೂರಿನ ತಥಾಗತ್ ಹೃದಯ ಆಸ್ಪತ್ರೆಯ ಅಧ್ಯಕ್ಷ ಡಾ ಶ್ರೀನಿವಾಸ್ ಕುಲಾಲ ಕುಂಬಾರರ ಯುವ ವೇದಿಕೆಯ ದಶಮಾನೋತ್ಸವಕ್ಕೆ ಚಾಲನೆಯನ್ನ ನೀಡಿದ್ರು. ಪ್ರಗತಿಪರ ಕೃಷಿಕ ಕೊರಗಪ್ಪ ಮೂಲ್ಯ, ಸಮಾಜ ಸೇವಕ ಕಮಲಾಕ್ಷ ಕುಲಾಲ್, ಚದುರಂಗಾಟಗಾರ್ತಿ ಯಶಸ್ವಿ ಮೂಲ್ಯ ಅವರನ್ನ ಸನ್ಮಾನಿಸಲಾಯಿತು. ಯುವ ವೇದಿಕೆಯ ನೂತನ ಅಧ್ಯಕ್ಷರಾಗಿ ಸುಕುಮಾರ್ ಬಂಟ್ವಾಳ್ ಹಾಗೂ ಇತರ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದ್ರು. ಉದ್ಯಮಿ ಸೌಂದರ್ಯ ರಮೇಶ್ ಗದ್ದೆಗೆ ಹಾಲೆರೆದು ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿದ್ರು. ಕುಲಾಲ ಯುವ ವೇದಿಕೆಯ ರಾಜ್ಯಾಧ್ಯಕ್ಷ ತೇಜಸ್ವಿ ರಾಜ್, ಜಿಲ್ಲಾಧ್ಯಕ್ಷ ಜಯೇಶ್ ಗೋವಿಂದ್, ಬಂಟ್ವಾಳ ತಾಲೂಕು ಕುಲಾಲ ಸುಧಾರಕ ಸಂಘದ ಅಧ್ಯಕ್ಷ ಡಿಎಂ ಕುಲಾಲ್, ಕರ್ನಾಟಕ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಸುರೇಶ್ ಟೈಲರ್, ಮಹಿಳಾ ಘಟಕದ ಉಪಾಧ್ಯಕ್ಷೆ ಯಶೋಧ ಕೃಷ್ಣಪ್ಪ, ಉಡುಪಿ ಜಿಲ್ಲಾಧ್ಯಕ್ಷ ಸತೀಶ್ ನಡೂರು, ಉದ್ಯಮಿ ಗಂಗಾಧರ್ ಶೇರಾ, ಬಂಟ್ವಾಳ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಬಂಗೇರ, ಉಪಾಧ್ಯಕ್ಷ ಉಮೇಶ್ ಮೂಲ್ಯ, ನಿರ್ಗಮನ ಕಾರ್ಯದರ್ಶಿ ಸತೀಶ್ ಸಂಪಾಚೆ, ತಾಲೂಕು ಸಂಚಾಲಕ ಸತೀಶ್ ಜಕ್ರಿಬೆಟ್ಟು, ಮಾಧವ ಬಿಸಿ ರೋಡ್, ಜೊತೆ ಕಾರ್ಯದರ್ಶಿ ಜಯರಾಜೇಶ್ ಬಂಗೇರ, ವೇದಿಕೆಯಲ್ಲಿ ಶೇಷಪ್ಪ ಮಾಸ್ತರ್, ನಾರಾಯಣ್ ಸಿ ಪೆರ್ನೆ ಹಾಜರಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.